वामहे कविं कवीनामुपमश्रवस्तमं भिस्तीलसाधनं श्रीविघ्नेश्वराय नमः। ॐ श्यानापृथिविभवान् ऋक्षरानिवेशने यत्थानशर्मसप्तमे क्षेत्रपालाय नमः। ग्रामदेवताभ्यो नमः, कुलदेवताभ्यो नमः, इष्टदेवताभ्यो नमः। ಶ್ರೀ ಗುಳಿಗಜ್ಜಾಂಜನೆ ಕೊರಗಜ್ಜ ಕ್ಷೇತ್ರದ ವಾರ್ಷಿಕ ಮಹೋತ್ಸವದ ಪರ್ವ ಕಾಲವು ನಮಗಿಲ್ಲ. ಅವೇ ಪ್ರಕಾರವಾದ ವಾರ್ಷಿಕವಾದ ಪರ್ವ ಮಹೋತ್ಸವ ಮಲ್ಪನ ಸಮಯದ ಪ್ರಾರಂಭ ಕರ್ಮಡು ಸ್ಥಳ ಶುದ್ಧೀಕರಣ ಆಗುವುದು. ಅದಕ್ಕೋಸ್ಕರ ದೇವರ ಸನ್ನಿಧಾನಡು ಭಕ್ತಿಯ ಪ್ರಾರ್ಥನೆ ಮಂತನಗ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಅಂಚನೆ ಮಹಿಳಾ ಸೇವಾ ಸಮಿತಿ ಆಶ್ರಯ ಕೊಲದ ಗುಂಪಲಿಂದ ಆಶ್ರಯಗಳು 27ನೇ ವರ್ಷದ ಧಾರ್ಮಿಕ ಒಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮದ ಈ ಒಂದು ಶುಭ ಸಂದರ್ಭದಲ್ಲಿ ಇನ್ನಿತ ದಿನಮಾನಡು ಗಣಪತಿ ದೇವಿಯನ್ನ ಹೋಮ, ಅಂಚನೆ ದೈವಗೆ ನವಕ ಕಲಶ ಪ್ರಧಾನ ಹೋಮ, ನವಕ ಕಲಶಾಭಿಷೇಕ, ಅಂಚನೆ ಮಧ್ಯಾಹ್ನ ಸತ್ಯನಾರಾಯಣ ದೇವನ ಪೂಜೆ, ಅಂಚನೆ ಬೈಯದ ಭಜನಾ ಕಾರ್ಯಕ್ರಮ, ಅಂಚನೆ ಪೂಜೆ. ನಾಲ್ಕು ದಿನದ ವೈಭವದ ಕಾರ್ಯಕ್ರಮ ಈ ಮಂಡಳ ಸಂಕಲ್ಪ ಲೇಖ ಮಾತ ಏರು ಮಾತ ಪ್ರತ್ಯಕ್ಷವಾದ ಪರೋಕ್ಷವಾದ ಸರ್ವ ಸೇವೆಯನ್ನು ಸಹಕಾರ ಸಹಾಯಗೊಳ್ತಾರೆ ಮಾತಿನಿಂದ ಆ ದೈವಗಳ ಅನುಗ್ರಹ ಪ್ರಾಪ್ತಿಯಾಗುವಂತಹ ಪ್ರಾರ್ಥನೆ ನೀವೊಂದು ನಮ್ಮೊಂದು ಹೊತ್ತಿನ ನಮ್ಮ ಗ್ರಾಮ ದೇವರಾಯ ಸ್ವಾಮಿ ಸೋಮನಾಥ ದೇವರನ್ನ ಸರ್ವೆಲ್ಲ ಭಕ್ತರ ಕೈ ಮುಗಿದ ಪ್ರಾರ್ಥನೆ ಮಾಡ್ತದೆ. ಗ್ರಾಮದ ನಮ್ಮೊಂದು ಬಚ್ಚ ಚಿತ್ತನ ಕೊಂಡಾಡದ ಮೇಲೆ ಸತ್ಯವೇನ ಸ್ವಾಮಿ ಮಂಜನ್ನಾರ ಪ್ರಾರ್ಥನೆ ಮಾಡ್ಕೊಂಡು ಮೂಲ ಕೈತಲುಪನ ನಾಗರಕ್ತೇಶ್ವರನ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಶ್ರೀ ಕ್ಷೇತ್ರ ಮುಖ್ಯ ಪ್ರಾಣದೇವರ ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿ ಶ್ರದ್ಧಾಪೂರ್ವಕವಾದ ನಮ್ಮ ಮಾತೆಲ್ಲ ಇಲ್ಲಿ ದೈವದೇವರ ಸನ್ನಿಧಾನದ ಸಾಮೂಹಿಕವಾದ ಪ್ರಾರ್ಥನೆ ಮಲ್ತನಗ ಶುರುಕಾದ ದೀಪನ ಬೆಳಗಾದ ಕಾರ್ಯಕ್ರಮ ಶುರು ಮಲ್ತ ಆ ದೀಪ ಎಂಚ ಪ್ರಕಾಶಮಾನವಾದ ಬೆಳಗೊಂಡ ಅಂಚನೆ ಕ್ಷೇತ್ರವನ್ನು ಪೂರ್ಣದ ಬೆಳಗಾದ ಕೊಡ್ಕೊಂಡು ಕೀರ್ತಿನೆ ಆ ದೈವದ ಅನುಗ್ರಹಿಸಿಕೊಳ್ಳುವ ದೃಶ್ಯದ ಅವರ ದೀಪನ ಬೆಳಗಾದ ಫಲ ಕಾಣಿಕೆನ ದೇವರ ಎದುರು ಕೈವಿದ್ಯ ದೇವರಿಗೆ ನಮ್ಮ ಫಲ ಕಾಣಿಕೆನ ಸಮರ್ಪಣೆ ಮಲ್ತಂಡ ಐಕ್ಯ ಪ್ರತಿಫಲ ಪ್ರಾಪ್ತಿಯಾಗುವನಿಗೆ ಪ್ರಾರಂಭ ಕರ್ಮಡು ಗುರು ಗಣಪತಿ ದೇವರನ್ನ ಪ್ರಾರ್ಥನೆ ಮಲ್ತೊಂದು ಶುರುಕು ಗೋಮೂತ್ರ ಗೋಮಯ ಪೇರು ಮಾತಪಾಡಿನ ಪಂಚಗವ್ಯ ತೀರ್ಥದ ಸ್ಥಳ ಶುದ್ಧೀಕರಣ ದೈವದೇವನ ಸಾನ್ನಿಧ್ಯ ಶುದ್ಧೀಕರಣ ಮಲ್ತೊಂದು ಗಣಪತಿ ದೇವನ ಹೋಮ, ನವಕ ಕಲಶ ಪ್ರಧಾನ ಹೋಮ, ದೈವರಿಗೆ ಕಲಶಾಭಿಷೇಕ ಮಲ್ತದ್ದು ಯಥಾಶಕ್ತಿಯಾದ ಪರ್ವನ ಬಳಸದು ಮಹಾಪೂಜೆ ನೆರವೇರಿಸಾದು ಸತ್ಯನಾರಾಯಣ ದೇವರನ ಪೂಜೆ, ಅಂಜನೆಯ ಸಾಮೂಹಿಕವಾದ ಮಾತರಿಗಳ ಪ್ರಸಾದ ವಿತರಣೆ, ಮಧ್ಯಾಹ್ನ ಮಲ್ಪ ಅನ್ನದಾನ ಕರ್ಮಾಚರಣೆ ಇದರ ಮಾತ ಪೂರ್ವ ಮಲ್ಪಾದು ಈನಿತ ದಿನಡದಾಗ ಆಯ್ತು 4 ದಿನ ಮೊದಲ ಈ ಮಂಡಾಪನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ ಸಾಂಗೋಪಸಾಂಗವಾದ ಪೂರ್ಣ ನೆರವೇರಿಸಾದು ಈ ಕ್ಷೇತ್ರದ ದೈವಳೆ ಕಳೆ ಕಾರ್ಮಿಕರ ಮೆರೆಯುವುದು ಕ್ಷೇತ್ರವನ್ನು ಸರ್ವೆಲ್ಲ ಪೂರ್ಣರು ಬೆಳಗಾದ ಕೊರದು ಮಾತಿರೆಲ್ಲ ಕಷ್ಟ ಅಂದ ಕೈ ಮುಗಿನಡೆಗೆ ಸರ್ವೇನೆಲ್ಲ ಕಷ್ಟ ಪರಿಹಾರ ಮಲ್ಪಾದು ಯಥಾರ್ಥ ಪ್ರಾಪ್ತಿ ಮಲ್ಪಾದು ಜೀವನದ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯಪೂರ್ಣವಾದ ಬಾಳದ ಬದುಕಿನ ಯೋಗ ಭಾಗ್ಯನೇ ಆ ದೈವದೇವರ ಅನುಗ್ರಹ ಮಲ್ಪಾಡು ನಮ್ಮ ಇನ್ನೇ ಕೊರುಕನ ಸೇವೆನ ಮಾತಾ ಸಂತೋಷದ ದೇವರ ಸ್ವೀಕಾರ ಮಲ್ಕೊಂಡು ಪಡೆದು ಪ್ರಾರಂಭ ಕರ್ಮದ ಮಲ್ಪನ ಪ್ರಾರ್ಥನೆ ಮಾತಲ ಕೈತಲವತ್ತು ದೇವರ ಬಾಳೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಬರಲಿಕ್ಕಲ್ಲ ಉಂತಿನಡೆಗೆ ಒಂದು ಸೂತ್ರವನ್ನು ಕಂಡುಕೊಳ್ಳ ಗುರುರೇವ ಜಗತ್ ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ.
प्रधान देवता सर्वा सनेता संतो एवं सांगेन कर्मणा पूर्णचन्द्रनामधेयस्य योगेन्द्रनामधेयस्य विनोदनामधेयस्य शीतलनामदेशमानाम्न्याः वेदावतीनाम्न्याः जयन्तीनाम्न्याः सुगन्धीनाम्न्याः सर्वेषां भक्तमहाजनानां
ಮಲ್ಪ ಶೇವಳ ದೇವರ ಸಂತೋಷವಾದ ಸ್ವೀಕಾರವನ್ನು ತಂದು ಧನ ಕನಕ ಪಶುವತ್ತು ಮಹಾರಾಜ ಸಕಲ ಸೌಭಾಗ್ಯ ದೇವರ ಅನುಗ್ರಹಿಸಿಕೊಂಡು ಎಲ್ಲ ಪಾಯನ ಮಾತ ದೇವರ ಪರಿಪೂರ್ಣ ಪಡೆದು ಇದೇ ದಿನ ದೇವರ ಪುಣ್ಯದ ಚಂದ ಲೆಕ್ಕ ಇಡೀ ಕುಟುಂಬ ಸಂಸಾರ ಬೆಳಗಾಕೊಡ್ದು ಅಗ್ಲಗ್ಲ ಗೇತ ದುಬ್ಬುಡು ಕಷ್ಟಗಳು ಮಾತಾಡ್ತಂದ್ರೆ ಆಂಡ ಕೊರಗಜ್ಜನ ದೇವರ ಅನುಗ್ರಹದವರ ಮಾತಲ್ಲಿ ಕೂಡ ದೇವರೇ ಸುಖ ಶಾಂತಿ ನೆಮ್ಮದಿನ ದೇವರ ಬೆಲೆ ಕೊಡ್ತೇವೆ ಅಂಚೆ ಸಮಯದ ದೇವರ ಸಂಧಾನಗಳು ಕೂಡ ನಿಮಗೆ ಮಾತಲು ಕೂಡ ಭಕ್ತಾಮಾನ್ಯ ಸಹಕಾರ ಮೂಲಕವಾದ ಬಹಳ ವಿಭಜನ ಮೂಲಕವಾದ ಹೆಚ್ಚಿಗಂತ ಒಂದು 10 ವರ್ಷಲಾಗಾಯ್ತು ಬಹಳ ಬೆಳಗಾಗಿಂತ ನಮಗೆ ಕೀರ್ತಿ ಪತಾಕ ನಡಪಾದ ಕೊಡ್ತಾರೆ ನಿಖಿಲನ ಈ ಗೌರವ ಅಧ್ಯಕ್ಷರು ಸರ್ವ ಸದಸ್ಯರು ಕೂಡ ಐದು ಒಂದು ದೂರು ಲೋಪಜ್ಜ ಅಂದ್ರೆ ರೀತಿ ನಡಪಾದ ಕೊಡ್ತಾರೆ ಅವು ಬಹಳ ವಿಶೇಷವಾದಂಥ ಅಂತ್ಯದಾರ ಹೊರಟು ದೇವರ ಸನ್ನಾಡ ಅಜ್ಜನ ಸನ್ನಿಧಾನ ಮಂತ್ರಿ ಸಾಧ್ಯವ ಒಂಜಿರಡು ದಿನ ಮುಗಿದಿನ ಕಾರ್ಯಕ್ರಮ ಕೂಡ ಬಹಳ ವಿಶೇಷವಾದಂಥ ಖರ್ಚು ನಡಪಾದ ಕೊಡ್ದ ನಡೆಗೆ ದೇವರ ಸಂತೋಷವಾದ ಸ್ವೀಕಾರವನ್ನು ತಂದು ಈತ ಬಂದ ಹೊರತು ಸತ್ಯನಾರಾಯಣ ದೇವರ ಪೂಜೆ ಕೂಡ ಆಯ್ದುಂಡು ಐನು ಕೂಡ ದೇವರೇ ಪ್ರಥಮ ಪಂಚಮ ಅಧ್ಯಾಯದ ಕಥಾಶ್ರವಣಾದಿಗಳಾದ ನಡಪಾದ ಕೊಡ್ದು ಈ ದೇವರನ್ನ ಕೃಪೆಗೆ ಪಾತ್ರರಾದ ಕೊಡ್ದು ವಿಶೇಷವಾದಂಥ ಅನ್ನದಾನ ಸಂತರ್ಪಣಾವಡು ಪೂಜೆ ವಿಧಾನ ಚರಣಾವಡು ಬೊಕ್ಕೆಜ ಬಣ್ಣದ ವೈಕಲ್ ಕೂಡ ಭಿಕ್ಷೆ ಆವಂದರಿದ್ದರೆ ಅಕ್ಷಯ ಪಾತ್ರವಾದ ವೈಪಾದ ಕೊಡ್ದು ಬೊಕ್ಕ ರಾತ್ರಿ ಕೊಟ್ಟು ಅಜ್ಜನ ಪೌರೋತ್ಸವ ಕೂಡ ದೇವರೇ ಎಣ್ಣೆ ಪೂಜೆ ಮೇಡಾವಡು ಎಣ್ಣೆದ ಆ ವಿಶೇಷವಾದ ಸ್ವಸನ್ನಾಡ ತೊಟ್ಟು ದೈವದ ಆವೇಶ ಕೊಡ್ತರಾವಡು ಒವೇದಲ್ಲೊಂಜಿ ಲೋಪದೋಷ ಬರಂದಿರಿದ್ರೆ ಎಟ್ಟೆ ನುಡಿಪುಟ್ಟು ದೇವರನಿಗೆ ಮಾತು ಬಿಸಾದ ಹೊಡೆದು ಒಂಜಿಗಳಿಗೆ ಪದರಾಜಿಗಳೇ ಈ ದೇವರನ್ನ ದೇವರ ವಿಷಯಜ್ಞಾನ ವಿಷಬಾರಾದ ಪದರಾಜಿಗಳಿಗೆ ದೈವ ಉಂಡು ಮಲ್ಪ ಕೊಡ್ದು ನಿಗಲೆ ಮಾತಲ್ಲಿ ಕೂಡ ದೇವರ ಸಿದ್ಧಿ ಮಲ್ಪ ಕೊಡೋದು ಪ್ರಾರ್ಥನೆ ಸರ್ವಮಂಗಳ ಮಾಂಗಲ್ಯ ಸೇವೆ ಸರ್ವಾರ್ಥ ಸಾಧಕೆ ಧರಣೆ ಧರ್ಮಜೆ ದೇವಿ ನಾರಾಯಣ ನಮೋಸ್ತೇ. ಅಂಚದವರನ್ನು ತೊಟ್ಟು ದಮನ ದೇವರ ಎಂತಿನ ಮಲ್ಪವಾರೆ ಪೂರ್ಣ ದಿವಿಕಾರ ಬಂತೊಟ್ಟು ದಮ ದೇವರ ಪ್ರಾರ್ಥನೆ ಮುಂದೊನ್ನೆ ಆ ಪ್ರಕಾರವಾದ ತೊಟ್ಟು ಶ್ರದ್ಧಾಭಕ್ತಿ ಪೂರ್ವಕವಾಗಿ ಗುಡಿಗಜ್ಜ ಕೊರಗಜ್ಜ 28ನೇ ವರ್ಷದ ವಿಶೇಷವಾದಂಥ ವರ್ಧಂತಿ ಉತ್ಸವದ ವಿಶೇಷವಾದಂಥ ಆಚರಣೆದ ಅಂಗವಾದ ವಿಶೇಷವಾದಂಥ ಸಾರ್ವಜನಿಕವಾದಂಥ ಸ್ಥಳಶುದ್ಧೀಕರಣ ಸಾಮೂಹಿಕ ಪ್ರಾರ್ಥನೆ ಗಣಪತಿ ಹವನ ನವಕ ಪ್ರಧಾನ ಹೋಮ ಕಲಶಾದಿಗಳನ್ನು ನಡಪಾದು ಕೊಡೋದು ದೇವರಿಗೆ ಕಲಶ ಪೂಜೆ ವಿಶೇಷವಾದಂಥ ಕಲಶ ಸೇವೆ ಪನಿವಾರ ಸೇವೆ ಪಕ್ಕ ಸಾಮೂಹಿಕವಾದಂಥ ಸತ್ಯನಾರಾಯಣ ದೇವರ ಪೂಜೆ ಮಾಡ್ಕೊಳ್ಳೋ ಸಂಕಲ್ಪ ಆಯ್ತಾ ಪೂರ್ವಭಾವಿಯಾದ ವಿಶೇಷವಾದ ಮಾತು ಕಾರ್ಯಕ್ರಮ ಕೂಡ ನಡಪಾರ್ದು ಅನಿವಾರ್ಯ ಕಾರಣ ಅಂತ ಅವರ ಮುರಾಣಿ 11 ನಾನಿ ಹಿತ್ತರಂಚಿನ ಸಂಕಲ್ಪ ಇತ್ತಂದರೆ ಅನಿವಾರ್ಯ ಕಾರಣಾಂತರ ಸೋಮನಾಥ ಕ್ಷೇತ್ರದ ವಿಶೇಷವಾದಂಥ ಜಾತ್ರದ ಮಹೋತ್ಸವ ನಿರಾಕರಣವಾದವರ ನಂಗೆ ಮಲ್ಪೆರೆ ಅನಾನುಕೂಲವಾದಂಥದ್ದು ದಯಕೆನ್ನಾಗ ಸೋಮನಾಥ ಕ್ಷೇತ್ರ ಪಂಡಾಗ ಹೊರಂಬ ಮಾಗಡ ಸಂಬಂಧಪಟ್ಟವಾದಂಥ ದಿವ್ಯ ಕ್ಷೇತ್ರ ಅಂಚದವರ ಪ್ರತಿಯೊಂದು ಕೂಡ ಒಂಜೊಂದು ಕಾರ್ಯಕ್ರಮ ಮಾಡಕ ಸೋಮನಾಥ ಕ್ಷೇತ್ರದೇ ನಂಗೆ ಒಂಜಿ ಅನುಗ್ರಹ ಬೋಡ ಹಾಕೊಂಡು ಅಂಚದವರ ಬೇತೆ ರೀತಿಯಾದಂಥ ಪರಿವಾರಗಳು ಮಾತು ಉಪ್ಪು ಆಂಡ ಸಂಕಲ್ಪ ಇಂಚಪನಾಗ ಮೂಲ ಕ್ಷೇತ್ರ 9 ಮಾಗಡ ಸಂಬಂಧಪಟ್ಟವಾದ ದಿವ್ಯ ಕ್ಷೇತ್ರವೇ ಸೋಮನಾಥ ದೇವರೇ ಅಲ್ಪ ಪರಿವಾರ ದೇವರಾದ ಮಹಾಗುರುದೇವರು ಪರಶುರಾಮ ಗೋಪಾಲಕೃಷ್ಣ ಮಹಾವಿಷ್ಣು ರಕ್ತೇಶ್ವರಿ ಪಂಚವರಿಗೆ ವಿಶೇಷವಾದಂಥ ಸಸನ್ನಾರಾಯಣ ತೊಟ್ಟು ಕೊಣ್ಣಾಡದ ಬಂಟೆ ಪಿಡಿಚಾಮುಂಡಿ ದೇವರು ಅಲ್ಪ ಸೋಮೇಶ್ವರದ ರಾಜರಾಜೇಶ್ವರಿ ಪುರಿಬಾಲಿ ಚಾಮುಂಡಿ ದೇವರೇ ಬೊಕ್ಕಬೋಳು ಚಿತ್ರ ಪಂಜಂದಾಯ ದೇವರನ್ನ ಮುಖಬೋಳು ವಿಶೇಷವಾದಂಥ ಸಸನ್ನಾರಡು ನೆಲೆವೂರಿನಂತಿನ ಕೊರಗಜ್ಜ ಗುಡಿಗಜ್ಜ ವಿಶೇಷವಾದಂಥ ಸಸನ್ನಾರಡು ನಮ್ಮ ದೇವತ್ತರ ಇಡೀ ನಮ್ಮ ಭೂಮಿಗೆ ಅಧಿಪತಿ ಆದಂಥ ನಾಗದೇವರೇ ಬೊಕ್ಕ ವಿಶೇಷವಾದಂಥ ಅಕ್ರತ್ರ ನಮ್ಮ ದೇವತ್ತರ ಮಾತಾ ದೈವದೇವರನ್ನು ಅನುಗ್ರಹ ಪ್ರಸಾದ ಸಿದ್ಧವನ್ನು ಪಡೆದು ಇಂತಿನೋಡು ಕೊರ್ಪನ ಸೇವೆ ಕಿಂಚಿತಾದಪ್ಪು ఆయన ಸಂತೋಷವಾದ ಸ್ವೀಕಾರವನ್ನು ತಂದು ಈಗಲೇ ಆ ದೇವರ ಸಂತೋಷವಾದ ಸ್ವೀಕಾರವನ್ನು ತಂದು ದಾಲಾಂಡ ನಮ್ಮ ಕೊರ್ಪೊರೇಟ್ ಆವಡು ನಮ್ಮ ದಾಲಾಂಡ ನಮ್ಮ ತೊಟ್ಟು ನಮ್ಮದಾದ ದಾಲಾಂಡ ತಪ್ಪಿದ್ರ ಕೂಡ ತಪ್ಪನ್ನು ಕ್ಷಮೆ ಮಲ್ಪಾದ ಕೊಡ್ದು ಆ ದೇವರು ఆయన ಸಂತೋಷವಾದ ದೈವ ಸ್ವೀಕಾರವನ್ನು ತಂದು ಈಗಲೇ ಮಾತ ಕೆಲಸ ಕಾರ್ಯಾದಿ ಕೂಡ ಪೊಲ್ಲುದ ಆಶೀರ್ವಾದ ಪೂರ್ವಕ ನಡಪಾದ ಕೊಡುವುದೆರಡ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಸಮಿತಿಗಳಿಗೆ ಇನ್ನು ಹಸ್ತಾಂತರ ಪಕ್ಕ ಎರಡು ಜ್ಞಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಪ್ರಾರ್ಥನಾಂ. ದೇವರನ ಸನ್ನಿಧಾನಡು ವಿಶೇಷವಾದ ಶ್ರೀ ಕೊರಗಜ್ಜ ಸೇವಾ ಟ್ರಸ್ಟ್ ನಮ್ಮ ಪ್ರಾತಃ ಕಾಲದ ದೈವಳಿನ ಸಾನ್ನಿಧ್ಯೋಡು
ಮಹಾಗಣಪತಿ ಹೋಮ, ನವಕ ಪ್ರಧಾನ ಹೋಮ, ನವಕ ಕಲಶಾಭಿಷೇಕನ ಮಾತು ನೆರವೇರಿಸಾದ ಕುರಿತು ದೈವದೇವರನ ಸಾನ್ನಿಧ್ಯನೇ ಶುದ್ಧೀಕರಣ ಮಾಡ್ತದೆ. ಇತ್ತೆ ವಿಶೇಷವಾದ ನಮ್ಮ ಕದಳಿ ಮಂಟಪಡು ಸತ್ಯನಾರಾಯಣ ದೇವರನ ಬಿಂಬ ಕಲಶ ಸ್ವಸ್ತಿಕನ ಮಾತು ಇದೆ. ಜಗತ್ತದ ಆದಿ ದಂಪತಿಗಳು ತಂದೆ ತಾಯಿ ಸ್ವರೂಪಿಯಾಂಚನ ಸತ್ಯನಾರಾಯಣ ಉದ್ದೇಶವಾದ ಸತ್ಯನಾರಾಯಣ ದೇವರಿಗೆ ಸಾರ್ವಜನಿಕವಾದಂಚನ ಸಾಮೂಹಿಕವಾದಂಚನ ಪೂಜೆನ ಸಮರ್ಪಣೆ ಮಾಡಿಕೊಡುವ ಸಂಕಲ್ಪನ ಮದುವೆ. ಈ ಸಂದರ್ಭದ ನಮ್ಮ ಪ್ರಾರಂಭ ಸಮಯದ ಗ್ರಾಮ ದೇವರಾಂಚನ ಮಂಗಳ ಸ್ವರೂಪಿ ಸ್ವಾಮಿ ಸೋಮನಾಥ ದೇವರ ನಮ್ಮ ಭಕ್ತಿಪೂರ್ವಕವಾದ ಕೈ ಮುಗಿದು ಪ್ರಾರ್ಥನೆ ಮಾಡ್ತದೆ. ಅಂಚನೆ ಈ ಕ್ಷೇತ್ರಡು ನಮ್ಮೊಂದು ಬತ್ತಿನಂಚಿನ ಕ್ಷೇತ್ರಡು ಸಾನ್ನಿಧ್ಯ ಪಡೆಯನಂಚಿನ ಪಂಜಂದಾಯನ ಕೂಡ ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಾಡ್ತದೆ. ಮೂಳು ವಿರಾಜಮಾನವಾದ ಉಪನಂಚಿನ ಕೊರಗಜ್ಜ ಸಾನ್ನಿಧ್ಯ ಅಂಚನೆ ಗುಳಿಗನ ಸಾನ್ನಿಧ್ಯನೂ ಕೂಡ ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಾಡ್ತದೆ. ನಾಗದೇವರನ್ನು ಕೂಡ ಕೈ ಮುಗಿದೆ. ವಿಶೇಷವಾದ ನಮ್ಮ ಕೊರಪನಂಚಿನ ಸೇವೆನೆ ಸತ್ಯನಾರಾಯಣ ದೇವರೇ ಅನಂತವಾದ ಸ್ವೀಕಾರ ಮಾಡ್ತದೆ. ಸತ್ಯನಾರಾಯಣ ದೇವರನ್ನ ಪೂಜೆ ಮಲ್ತಂಡ ಎಂಚಿನ ಮಾತ ಶುಭ ಫಲಗಳು ಪ್ರಾಪ್ತಿಯಾಪನ ಸರ್ವ ಶುಭ ಫಲನೆ ದೇವರ ಅನುಗ್ರಹ ಮಲ್ಪಾದ ಕುರಿತು ಈ ಒಂದು ಕಾರ್ಯಕ್ರಮಕ್ಕೆ ಏರ ಮಾತ ಪ್ರತ್ಯಕ್ಷವಾದ ಪರೋಕ್ಷವಾದ ಸರ್ವ ಸಹಕಾರ ಮಲ್ತೆರ ಸಮಸ್ತರೆಗಳ ಕೂಡ ದೇವರ ಪೂರ್ಣದ ಅನುಗ್ರಹನೇ ಪ್ರಾಪ್ತಿ ಮಲ್ಪಾದ ಕುರಿತು ನನ್ನ ಎಲ್ಲದ ದಿವಸಡು ಆಪನಂಚಿನ ವಾರ್ಷಿಕ ಪೂರ್ಣೋತ್ಸವ ದೈವಳಿನ ಪೂರ್ಣೋತ್ಸವ ಪರಿಪೂರ್ಣವಾಗಿ ನೆರವೇರಿಸಾದ ಕುರಿತು ಅಂಚನೆ ಆಪನಂಚಿನ ವಿಶೇಷವಾದ ಬೇತೆ ಬೇರೆ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾತ ಸರ್ವೆಲ್ಲ ಕೂಡ ಒಗ್ಗಟ್ಟಾದ ಕೊರಳುಡು ಮಲಪಲಕ ಯೋಗ ಭಾಗ್ಯ ದೇವರ ಅನುಗ್ರಹ ಮಲ್ಪಾದ ಕುರಿತು ಕಾರ್ಯಕ್ರಮಗಳನ್ನು ಮಾತ ದೇವರ ನಿರ್ವಿಘ್ನಪೂರ್ವಕವಾಗಿ ನೆರವೇರಿಸಾದ ಕುರಿತು ಸರ್ವೆರೆಗಳ ಕೂಡ ಸತ್ಯನಾರಾಯಣ ಪೂಜದ ಪರಿಪೂರ್ಣ ಪ್ರಸಾದ ದೇವರ ಕೊರಳುಡು ಅನುಗ್ರಹ ಮಲ್ಪಾದೆ ಸರ್ವೆರೆಲ್ಲ ಕೂಡ ಅಕ್ಲಕ್ಲ ಮಲ್ಪನ ವೃತ್ತಿ ಉದ್ಯೋಗ ವ್ಯವಹಾರಿಕ ಕ್ಷೇತ್ರದ ಮಾತ ಉನ್ನತವಾದ ಸ್ಥಾನಮಾನ ಕೈತುಂಬ ಸಂಪಾದನೆ ಲಕ್ಷ್ಮೀ ಕೀರ್ತಿ ಅನುಗ್ರಹ ಮಲ್ಪಾದ ಕುರಿತು ನಡದುಗಳ ಕೂಡ ಈ ಸಮಿತಿದ ವತಿಯಿಡದೆ ಬೇರೆ ಬೇರೆ ಎಂಟೆಂಟೆ ಸತ್ಕರ್ಮ ಧಾರ್ಮಿಕವಾದ ಕಾರ್ಯಕ್ರಮಗಳ ದೈವದೇವರ ಸೇವೆ ಇಂಚನೆ ನಡದುಗಳ ಕೂಡ ನಿರಂತರವಾದ ಮಲ್ಪನಂಚಿನ ಯೋಗ ಭಾಗ್ಯ ಸಮಯ ಸಂದರ್ಭನೆ ಆ ಸತ್ಯನಾರಾಯಣ ದೇವರೇ ಕೊರಳುಡು ಅನುಗ್ರಹ ಮಲ್ಪಾದೆ ಸರ್ವೆಲ್ಲ ದೇವರ ಕೊರಳುಡು ಅಭಿವೃದ್ಧಿ ಮತ್ತು ಬೆಳಗಾದುಗಳು ಮಾಡದೆ ನಮ್ಮ ಪ್ರಾರಂಭ ಸಮಯದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಸನ್ನಿಧಾನಗಳು ಫಲ ಪುಷ್ಪ ಕಾಣಿಕೆಯನ್ನು ಇದೆ ಆ ಪೂಜೆಯನ್ನು ಪ್ರಾರಂಭವಾಗಿದೆ. ಲಕ್ಷ್ಮೀ ಶೈಲ ಸತ್ಯನಾರಾಯಣ ಸ್ವಾಮಿನೇ ನಮಃ ಪಾಪನಾಂ ಸಮರ್ಪಯಾಮಿ ಮಾತೆಲ್ಲ ಉದ್ದಿನಾಡಿಗೆ ಒಂದು ಸುತ್ತ ನಮಸ್ಕಾರ ಮಾಡ್ಕೊಂಡೆ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಮಹಾದೇವೇ ವಿದ್ಮಹೇ ವಿಷ್ಣುಪತ್ನೇ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಆಸಮ್ಯ ಸ್ವಾಮಿ ಶ್ರೀ ಗುರುವೇ ನಮಃ. ತೀರ್ಥ ಬರಬೇಕು ಜನಕನ ಜೀವನವರ್ಪನ ಬೇರೆ ಬೇರೆ ಕಷ್ಟಕಾರ್ಪಣ್ಯನ ಮಾತುಗಳು ನಾಗರ ಮಂತ್ರಿಗೆ ದುಃಖವಾದ ಮನುಷ್ಯ ಜನ್ಮ ಸುಲಭಗೊಳಿಸಿದೆ. ಏಕೋ ಜನ್ಮ ಜನ್ಮಾಂತರವ ಪುಣ್ಯ ಸಂಪಾದನೆ ಮುಂತಾಯುಕ್ತ ಮನುಷ್ಯ ಜನ್ಮ ಪ್ರಾಪ್ತಿಯಾದ ಆ ಮನುಷ್ಯ ಜನ್ಮ ದಿಕ್ಕಿಬುಕ್ಕ ಮನುಷ್ಯರು ಆ ಜನ್ಮದ ಮಹತ್ವ ಸರಿಯಾದ ತಿಳಿಯಂದೆ ಅಜ್ಞಾನಗಳಾದವು ಅಂಧಕಾರಗಳಾದವು ಮುರುಕುಗಳು ನಾನಾ ವಿಧವಾದ ಕಷ್ಟ ನಷ್ಟಗಳನ್ನು ಆದ ಅನುಭವಿಸಿದಂತಹ ಪರಿಸ್ಥಿತಿ ಮನುಷ್ಯನಿಗೆ ಬರ್ಪಣಬಹುದು. ನಾರದ ಮನೆಗೆ ದುಃಖವಾದ ಅವಾಗ ಕಲಿಯುಗಗಳು ಮನುಷ್ಯನ ಆಯಸ್ಸು ಬಹಳ ಕಡಿಮೆ. ಬೇರೆ ಬೇರೆ ಯುಗಕ್ಕೆ ಮಾತ್ರ ಮನುಷ್ಯನ ಆಯಸ್ಸು ಸಾವಿರಾರು ವರ್ಷಗಳೇ ಇರ್ತದೆ. ಅಪಘಾತ ಕಠಿಣವಾಗಿ ತಪಸ್ಸು ಮಾಡ್ಕೊಂಡಿದ್ದೇವೆ. ಗೂಢಗೂಢಾಯಂಚಿನ ವರನ ದೇವರನ್ನು ವಹಿಸಾದರೆ ಕೇಳಿದ ಪಡೆಯುತ್ತಿದ್ದೇವೆ. ಅಂಡ ಕಲಿಯುಗಕ್ಕೆ ಬಂದಾಗ ಮನುಷ್ಯನ ಆಯಸ್ಸು ಇರುತ್ತೆ 120 ವರ್ಷ ಅಂತ ಪಡೆದಿದೆ. ಅವು ಬಹಳ ಅಲ್ಪ ಆಯಸ್ಸು. ಎಲ್ಲಿ ಆಯಸ್ಸನ್ನು ಬರ್ತದೆ ಮನುಷ್ಯರಿಗೆ ಕಠಿಣವಾಗಿ ತಪಸ್ಸು ಮಾಡಲು ಸಾಧ್ಯ ಐತಿ.
ಪರೋಕ್ಷವಾದ ಒಂದು ಯಾಗಯಜ್ಞಾದಿ ಮೂಲಕ ಮಾತ್ರ ದೇವರು ಒಲಿಸಬೇಕಂದ್ರೆ ಬಹಳ ಕಷ್ಟ ಬಂದಾಗ ಅಚೇತನ ಭಯ ಭಕ್ತಿ ಶ್ರದ್ಧೆ ಇತರ ಮನುಷ್ಯರ ಸಾಧ್ಯ ಇದೆ. ಅದಕ್ಕೋಸ್ಕರವಾದ ಅದೇ ಚಿಂತನೆ ಮಾಡ್ತೇವೆ. ನಾರದರೇ ಎನ್ನ ಸ್ವಾಮಿಯಾಗಿನ ಶ್ರೀಮನ್ನಾರಾಯಣ ದೇವರೇ, ಆ ನಾರಾಯಣ ದೇವರೇ ಇದು ಸರಿಯಾದ ಉತ್ತರ ಪಡೆಯಲು ಸಾಧ್ಯ ಅನ್ನೋದೇ ನಾರಾಯಣ 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 ಪ್ರಪಂಚನ ದೇವರನ್ನ ನಾಲಕ್ಷರ ನಾಮ ಸಂಕೀರ್ತನೆ ಮಾಡಿಕೊಂಡು ವೈಕುಂಠ ಲೋಕದಲ್ಲಿ ನಾರದಕ್ಕೆ ಬರ್ತೇವೆ. ವೈಕುಂಠ ಲೋಕ ಬಂದಾಗ ವಿಷ್ಣುದೇವರ ಪ್ರಪಂಚನ ಸ್ಥಾನದ ವೈಕುಂಠ ಲೋಕ ಅಂತ ಬರ್ತೇವೆ. ಕ್ಷೀರ ಸಾಗರ ಪೇರದ ಕಡಲಲ್ಲಿ ಪೇರದ ಕಡಲ ಮಧ್ಯವಾಗಡೆ ಆದಿಶೇಷ ಪ್ರಪಂಚನ ಸರ್ಪನಾಸಿಗೆ ಆಗುತ್ತದೆ. ಲಕ್ಷ್ಮೀ ಸಮೇತವಾದ ನಾರಾಯಣ ದೇವರ ವಿರಾಜಮಾನವಾಗುತ್ತೇವೆ. ಷಂಡ ಚಕ್ರ ಗದಾ ಪದ್ಮ ವನಮಾಲ ವಿಭೂಷಿತ ದೇವರಿಂದ ಶಂಕ ಚಕ್ರ ಗದ ಪದ್ಮನಾಮಗಳು ವನಮಾಲ ಬಣ್ಣದ ಪುಷ್ಪಮಾಲೆಗಳೇನೆ ತುಳಸಿ ಮಾಲೆಗಳನ್ನು ಮಾತ್ರ ಧರಿಸಾವಟ್ಟು ವಿರಾಜಮಾನವಾಗುತ್ತೇವೆ. ಆ ದೇವರನ್ನ ದೃಶ್ಯ ರೂಪ ಸೌಂದರ್ಯ ಮಾತು ನಾರದ ಮನೆಗಳಲ್ಲಿ ಬಹಳ ಸಂತೋಷ. ನಾರದ ಮನೆಗಳಲ್ಲಿ ವಿಷ್ಣುದೇವರಿಗೆ ನಮಸ್ಕಾರ ಮಂದಿರಿಗೆ ಅವರ ದೇವರಿಗೆ ಹೇಳಿದ್ದೇವೆ. ವೈಕುಂಠ ಲೋಕದ ವೈದ್ಯಂಚಿನ ಉದ್ದೇಶ ಪಡೆದು ನಾರದ ಮನೆಗಳಲ್ಲಿ ಕೇಳಿದ್ದೇವೆ. ನಾರದ ಮನೆಯ ಕಂಡರಿಗೆ ಮೂಜಿ ಲೋಕದಾಪನಂಚಿನ ಸಮಸ್ತ ವಿಚಾರಗಳ ಈರ್ನ ಜ್ಞಾನದಷ್ಟು ಆಂಡಲ ಯಾನವತ್ತಿನ ವಿಷಯ ಎನ್ನ ಮೂಲಕನೇ ಕೇವಲ ಬರುವ ಇಚ್ಛೆ ಅಂತ ಜರಿಪಾದು ಕೊಡ್ತೇ ಸ್ವಾಮಿ ಅನ್ನೋದೇ ನಾರದ ಮನೆಯ ಕಂಡರಿಗೆ. ಮಧ್ಯಲೋಕೆ ಜನ ಸರ್ವೇ ನಾನಾ ಕ್ಲೇಶ ಸಮನ್ವಿತ ಪಣ್ಣಗ ಮಧ್ಯಲೋಕ ಭೂಲೋಕಗಳು ಮನುಷ್ಯಗೆ ಕ್ಲೇಶ ಕಷ್ಟಗಳು ಹೆಚ್ಚಿಗೆ ಆಗುವುದು ಸ್ವಾಮಿ. ಮನುಷ್ಯಗೆ ದೇವರ ಅನುಗ್ರಹ ಪಡೆಯಲೇ ಕಷ್ಟ ಆಗಿಕೊಂಡು ಎಟ್ಟ ವಿಷಯದಲ್ಲಿ ಬಂದು ದೇವರ ಪ್ರಾರ್ಥನೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ದೇವರ ಮಂಡಳಿಗೆ ನಣದುಂಬು ಈರತ್ತಾದ ಬಣ್ಣಗ ನಾರದ ಮನೆ ಕಡ್ತಾದೆ ಮಧ್ಯಲೋಕ ಭೂಲೋಕವಾಗಿ ಹೊಸ ಆವತ್ತ. ಆ ಹೊಲಕ್ಕೋಗಿ ಬಂದರೆ ಸತ್ಯನಾರಾಯಣ ಸತ್ಯ ಪಣ್ಣಗ ಮಹಾಲಕ್ಷ್ಮಿ ಸಂಪತ್ತು ಕೊರ್ಪಣ ದೇವರೇ. ನಾರಾಯಣ ಪಣ್ಣಗ ಮಹಾವಿಷ್ಣು ನನಗೆ ಜ್ಞಾನ ಕೊರ್ಪಣ ದೇವರಿಗೆ ವಿಷ್ಣು ದೇವರೇ. ಅವಾಗ ಸಂಪತ್ತು ಜ್ಞಾನದ ಪ್ರತೀಕ ಸತ್ಯನಾರಾಯಣ ಪೂಜೆ ಕಂಡರೆ ಬಹಳ ಸಂತೋಷ. ನಾರದ ಮನೆಗೆ ಉಪಯೋಗಿ ಪ್ರಶ್ನೆ ಕೇಳಿದರಿಗೆ ದೇವರ ಕೆಂಬಲಂ ಕೆಂಬಿಧಾನಂಚ ಕೃತಂ ಕೇನೈವ ತತ್ವತಂ. ಈ ಸತ್ಯನಾರಾಯಣ ಪೂಜೆ ಮಾತ್ರ ಸರಿ ಸ್ವಾಮಿ. ಈ ಪೂಜೆನ ಹೆಚ್ಚಳ ವಿಧಾನದಿಂದ ಆತ ಮಾತ್ರವಾಗಿ ಈ ಸತ್ಯನಾರಾಯಣ ಪೂಜೆ ಮಾಡಿಕೊಂಡ ಮನುಷ್ಯರಿಗೆ ಹೆಚ್ಚಿನ ಫಲ ಸಿಗೋದು ದಾಯಕ ಕಂಡಾಗ ಫಲಾಪೇಕ್ಷೆಯಲ್ಲಿ ಏನು ಆಕರ್ಷಕಾರಿಯಾಗಿ ನೋಡ್ಬೋದು. ಅದಕ್ಕೋಸ್ಕರವಾದ ಸತ್ಯನಾರಾಯಣ ಪೂಜೆ ಮಾಡಿಕೊಂಡ ಹೆಚ್ಚಿನ ಫಲ ಸಿಗೋದು ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ತನಂ. ನಮ್ಮ ಜೀವನದ ಪ್ರಪಂಚನ ದುಃಖಗಳೇನೆ ಕಷ್ಟಗಳನ್ನು ಮಾತ್ರ ದೇವರದಂತ ಪರಿಹಾರ ಕೊಡ್ತೇವೆ. ಧನಧಾನ್ಯ ಪ್ರವರ್ತನ ನಮಗೆ ಇಲ್ಲ ಆದಂತೆ ಸೇರಿ ಸಂಪತ್ತಿನ ಅಭಿವೃದ್ಧಿ ನಾವು ಕೊಡ್ತೇವೆ. ಸೌಭಾಗ್ಯ ಸಂತತಿಕರಂ ಒಂದು ಶುಭ ಕಾರ್ಯ ವಿವಾಹ ಕಾರ್ಯ ದೇವರು ಒದಗಿಸಲು ಕೊಡ್ತೇವೆ. ಸಂತತಿಕರಂ ಪಣ್ಣಗ ಏನೇ ಒಂದು ಸಂತಾನದ ಅಪೇಕ್ಷೆ ಉಂಟಾಗಬೇಕು ದೇವರ ಸಂತಾನ ಭಾಗ್ಯ ಒದಗಿಸಲು ಕೊಡ್ತೇವೆ. ಸರ್ವತ್ರ ವಿಜಯ ಪ್ರದಂ ನಮ್ಮ ಪೋಯಿನವರು ಪತ್ತಿನವರು ಮಾತ್ರ ನನಗೆ ಪೋಯಿನಂಚಿನ ಕೆಲಸ ಕಾರ್ಯ ಮಾತ್ರ ದೇವರ ಪರಿಪೂರ್ಣವಾದ ಮಾತ್ರ ನನಗೆ ಇಟ್ಟೆ ಯಶಸ್ಸು ಕೊಡುತ್ತೇವೆ. ಅವಾಗ ಇದು ಮಾತ್ರ ಫಲ ಏವಲಿಗೂ ಭಕ್ತಿ ಶ್ರದ್ಧಾ ಸಮನ್ವಿತ ಮಗುನಂಚಿನ ಪೂಜೆಗೆ ಭಕ್ತಿ ಮುಖ ಶ್ರದ್ಧೆ ಕಟ್ಟಡ ಕಣ್ಣಿಗೆ ಸತ್ಯನಾರಾಯಣ ದೇವರೇ ಎಲ್ಲ ಕರೆಂಟ್ ಬರ್ತದೆ ಏನಿಗೆ ಗೋಡ ವ್ಯವಸ್ಥೆ ಮಾಡಬಾರದು ವಿಷಯ ತಿಳಿದುಕೊಡ್ತೇವೆ. ಎರಡಾವರ ಹೆಚ್ಚಿನ ಸಹಾಯ ಅವರು ಸಾಕಾರ ಅವರು ಪಟ್ಟೆ ಮತ್ತು ಕಟ್ಟಡ ಬೇಕೆ ಅಂಚ ಭಟ್ರಿಗೆ ಗೋಡ ವ್ಯವಸ್ಥೆ ಅವಕಾಶಗಳಿಗೆ ಐದು ಸತ್ಯನಾರಾಯಣ ದೇವರನ್ನೇ ಆರಾಧನೆ ಮತ್ತು ಆ ಭಟ್ರು ಪರಿಪೂರ್ಣ ಪ್ರಸಾದ ಪಡೆಯಲು ಭಟ್ಟಡ ಗೇಳಿಗೆ ಮಧ್ಯಾಹ್ನ ಸಮಯ ಪೂಜೆ ನೀಡುವ ಮತ್ತು ಭಟ್ಟಡ ಗೇಳಿಗೆ 6 ಗಂಟೆಗೆ ಸತ್ಯನಾರಾಯಣ ದೇವರ ಕನಕನಾಥ ವ್ಯಾಪಾರಿಗಳಿಗೆ ಅವರ ಮಾತ್ರ ಪೂಜೆ ಫಲದಿ ಪೂಜ್ಯ ಸ್ವಾಮಿ. ಈ ಸತ್ಯನಾರಾಯಣ ದೇವರನ್ನ ಪೂಜೆ ಮಾತ್ರ ಶ್ರೇಷ್ಠ ಆರಂಭದಲ್ಲಿ ನಾನು ಪ್ರಶ್ನೆ ಕೇಳಿದೆ. ಅವರಲ್ಲಿ ನನಗೆ ಸುಲಭವಾಗಿ ಅನುಗ್ರಹ ಗುರುನಾಥನ ದೇವರ ಬಣ್ಣ ಸತ್ಯನಾರಾಯಣ ದೇವರಿಗೆ ಬಂದು ಭಟ್ರಿಗೆ ಕನಕನಾಥನ ವ್ಯಾಪಾರಿಗೆ ಸತ್ಯನಾರಾಯಣ ಪೂಜೆಯ ಮಹತ್ವವನ್ನು ತಿಳಿದೆ. ಸಾಕಷ್ಟು ಕಣಕ್ತಿಗಳಾಗಿನ ಪೇಂಟೆಗೆ ಬಂದುಕೊಂಡಾಗ ಏಪಲ 10-15 ಜನ ಕಣಕಮಾರಗಳಿತ್ತಂಡ ಆ ದಿನ ನಿಮಗೆ ಒಡೆಯನೇ ಇತ್ತೆ. ಅವಾಗ ದ್ವಿಗುಣೀಕೃತ ಮಲ್ಲ ಶ್ರೀಮಂತ ವ್ಯಕ್ತಿ ఆయన ಎದುರುತ್ತಿತ್ತದೆ. ఆయన ಕಣಕನ ಮಾತ ರಟ್ಟು ಬಾಲ ಹೆಚ್ಚು ದುಡ್ಡು ಕೊಡದು ఆయన ವಸ್ತುನ ಮತ್ತೊಂದು ಮತ್ತೆ ಬಂಧು ಬಾಂಧವರದ ಮಾತ ಸೇರ್ಸಾತ ಸತ್ಯನಾರಾಯಣ ಪೊರ್ಲದ ಜೀವನ ಮಾಡ್ತೇವೆ. ಇದು 2ನೇ ಅಧ್ಯಾಯದ ಬಗ್ಗೆನ ಸಾರಾಂಶ. 2ನೇ ಅಧ್ಯಾಯಗಳು ಸತ್ಯನಾರಾಯಣ ದೇವರನ್ನ ಪೂಜೆ ಮಲ್ಪ ಮಲ್ತಿನ ಕೆಲ ಕಥೆ ಬರ್ತಂಡ 3ನೇ ಅಧ್ಯಾಯಗಳು ಪೂಜೆ ಮಲ್ಪುವ ಮಲ್ಪಂದಿನ ಕೆಲ ವಿಚಾರ ಬರ್ತದೆ. ಸಾಧು ಪಂಪನಂಚಿನ ವ್ಯಾಪಾರಿ
ಮಾಮೂಲಿ ವ್ಯಾಪಾರ ತಾಯಿ ಚಿನ್ನ ವಜ್ರ ವೈಢೂರ್ಯ ಮಾರುನಂಚಿನ ಮಲ್ಲ ಶ್ರೀಮಂತ ಒಂದು ದಿನ ವ್ಯಾಪಾರಗೋಸ್ಕರವಾತೆ ಒಂದು ಊರಿಗೆ ಬತ್ತೆ ಬಾಗಿಲ ಹಾಕೊಂಡು ಬಣದ ನೀರು ಬರ್ಕ ಒಂದು ನದಿ ತೀರದ ಚಾಯ ಬರ್ತದೆ ನದಿ ತೀರದ ಬರ್ತದೊಳಗ ಅಲ್ಪ ರಾಜ ಪರಿವಾರದಾಗ ಮಾತ ಒಂದು ದೇವರನ್ನ ಪೂಜೆ ಮಾಡ್ಕೊ ಅಂತಿರ್ತಾರೆ. ಈ ಸಾಧು ವ್ಯಾಪಾರಿ ಆಶ್ಚರ್ಯ ಅಂಡೆ ರಾಜ ಪರಿವಾರಗಳಿಗೆ ಅರಮನೆ ಉಂಡು ಆಸ್ಥಾನ ಸೌಕರ್ಯದ ಕಮ್ಮಿ ಇಚ್ಚಿ ಅಲ್ಪ ಇತ್ತಿನ ವ್ಯಕ್ತಿಗಳ ಬಂಡರಿಗೆ ಎಂಕ್ಲನ ಊರದ ಅರಸುಗು ಸಂತತಿ ನಾರಾಯಣ ದೇವರನ್ನು ಪೂಜಿತ ಸಂಕಲ್ಪನ ಮಾಡ್ತೇವೆ ಐದು ದುಃಖ ದೇವರ ಸಂತತಿ ಕೊರಿಯರ ಪರಮರ ವಿಷಯನ ಪಂಡೆ ಊರ್ಗ ಬತ್ತೆ ಆಯನ ಬುಡಿದಿನ ಬುದರೆ ಲೀಲಾವತಿ ಆ ಲೀಲಾವತಿ ಲೆತ್ತದ ಬಂಡೆಗೆ ಯಾನಿನಿ ಪೋಯ್ನಂಚಿನ ಊರದ ಸತ್ಯನಾರಾಯಣ ದೇವರನ್ನ ಪೂಜಿತ ಸಂಕಲ್ಪ ಮಾಡ್ತದಾಗಲೇ ಸಂತತಿ ಪಡೆದೇರ ರಮಲಾ ಕೂಡ ಒಂದು ದೇವರನ್ನ ಪೂಜಿತ ಸಂಕಲ್ಪನ ಮಲ್ಪಕ ಪಡೆದ ರಡ್ಡ ಜನರ ಕೂಡ ದೇವರನ್ನ ಎದುರು ಉಂಟುದು ಒಂದು ಪೊಣ್ಣು ಬಾಲನ ಸಂತತಿ ಆದ ಕೊರಿಯರಿಗೆ ಅಪಗ ಲೀಲಾವತಿ ಬಂಡಾಳೆ ದೇವರಡ ನಮ್ಮ ಸಂಕಲ್ಪ ಮಾಡ್ತಿದ್ದ ದೇವರ ನಂಕ ಸಂತತಿ ಕೊಡ್ತೇವೆ ಏಲ್ಲ ಎಂಚಾಣಿ ಬಾಲಗೊಂಜಿ ನಾಮಕರಣ ಅವಡಂತ ನಾಮಕರಣದ ದಿನಂತಾನೆ ಸತ್ಯನಾರಾಯಣ ಪೂಜೆ ಮಲ್ಪಕ ಪಂಡ ಅಂಚ ನಾಮಕರಣದ ಸ್ವಾಮಿ ಸಾಮಾನ್ಯ 12 ವರ್ಷದ್ದು ಸತ್ಯನಾರಾಯಣ ಸಾಧು ರಾಜೇ ಆ ಪ್ರದೇಶ ಆಡಳಿತ ಸತ್ಯನಾರಾಯಣ ಈ ಕಳ್ಳರದ ಮಕ್ಕಳು ಪಡೆದು ಸೈನಿಕರ ಪಡೆಯಿದೆ ಈ ಕಳ್ಳಗಾಣದ ನಂತರ ಖಂಡಿತವಾದ ಸೈನಿಕರ ರೈತರು ಚಂದ್ರಕೇತವಾದ ಆಸ್ಥಾನ ಪಡೆಯಿದೆ ಚಂದ್ರಕೇತರಾಜೆ ಅದೇ ಸಪ್ತಸೇನ ಬರುವ ಭಾವನ ಕಲಾವತಿ ಪಂಪರಂಚನ ಪುಣ್ಯಬಾಲೆ ನಾನು ಇಲ್ಲದ ನಟ್ಟುನಂಚಿನ ಪರಿಸ್ಥಿತಿ ಅವರ ಒಂದು ಸಮಯ ಊರುಡೇ ಮಲ್ಲ ಶ್ರೀಮಂತ ವ್ಯಕ್ತಿಗಳಾಗಬೇಕು ಆಂಡ ಎಂಕ್ಲೆಗೆ ಆ ಪೂಜೆ ಮಲಪೇರ ಸಾಧ್ಯ ಇಜ್ಜಿ ಐಡ್ದಾವರನೇ ಈತ ಮಾತ ಕಷ್ಟಗಳು ಬತ್ತನ ಆತು ಕೊಡುವ ಪರಪನ ವಿಷಯಗಳ ಮನಸ್ಸಿಗೆ ಜ್ಞಾನ ಗೊತ್ತಾಗ ನನ್ನ ಇಂಚಿನ ಮಲ್ಪನೆ ತಡ ಮಲ್ಪನೆ ಅತ್ತೆ ಆಯ್ನ ಆತು ಬೇಗ ಅಪ್ಪ ಚಿಂತನೆ ಮಾಡುತ್ತೆ ನಾಯಿ ರೀತಿ ಆಂಡ ಬಡವರ ಚಿಂತನೆ ಮಲ್ಪನೆ ಕಾಯ ಗೊತ್ತಾಂಡೆ ಜೋಗ ಬರದಂಚಿನ ಪ್ರಸಾದ ಅವು ಭಕ್ತಿಪೂರ್ವಕವಾದ ರೈತ ನಿಂದನೆ ಮಲ್ಪದೆಯ ತಪ್ಪು ಮಲ್ತೆ ಬರಪಂಚನ ತಪ್ಪು ಅರಿವಾದೆ ವಾಪಸ್ ಮಾಡಬರುತ್ತೆ ಗೋಪಾಲ ಕ್ಷಮಾಪಣೆ ಕೈಗೆ ಅಭಿಪರ್ಣಂಜಿನ ಪ್ರಸಾದ ಸ್ವೀಕಾರ ಮಾಡುತ್ತದೆ ಸತ್ಯನಾರಾಯಣ ದೇವರನ್ನ ನಾಮಸ್ಮರಣೆ ಮಾಡುತ್ತದೆ ವಾಪಸ್ ನನ್ನ ಊರಿಗೆ ಬರ್ತದೆ ఆయన ರಾಜ್ಯ ದುಂಬದ ಲೆಕ್ಕನೆ ಸುಭಿಕ್ಷವಾಗುವುದು ಆತ ಮಾತ್ರವತ್ತೆ ಉದ್ಯಾನ ಮತ್ತು ఆయన ಸೈತವರ್ಣಂಜಿನ ಗೋಪುರವಾಗಿ ಯಾಕಂದ್ರೆ ಗೊಬ್ಬಂದಿದ್ದೇವೆ ಅಪಗಾಯ ಕಾರಣ ಸತ್ಯನಾರಾಯಣ ದೇವರನ್ನ ಮಾಯ ಪಂಡ ಇಂಚಿನ ವಿಷಯ ಹೇಳ್ತಾರೆ ಐದು ಗೊತ್ತಾಯೇ ಸತ್ಯನಾರಾಯಣ ದೇವರನ್ನ ಆರಾಧನೆ ಮಾಡುತ್ತದೆ ಪರಿಪೂರ್ಣ ಪ್ರಸಾದ ಪಡೆಯಿದೆ ಇದು 5ನೇ ಅಧ್ಯಾಯದ ಸಾರಾಂಶ ನನ್ನ ಸತ್ಯನಾರಾಯಣ ಪೂಜೆ ನಮ್ಮ ಮಾಡುವಾಗ ದೇವರನ್ನ ಬಿಂಬ ಕಲಶ ಸ್ವಸ್ತಿಕ ದೀಪ ಪ್ರಧಾನವಾದ ನಮ್ಮ ಪೂಜೆ ಮಾಡುತ್ತಾನೆ ಕಲಶವು ದಾಯಿಗ ವರ್ಣಗ ಕಲಶಸ್ಯಾಂಗೆ ವಿಷ್ಣು ಕಂಠೇ ರುದ್ರಸಮಾಶ್ರಿತ ಮೂಲೆ ರುದ್ರಸ್ಥೋ ಬ್ರಹ್ಮ ಮಧ್ಯೆ ಮಾರ್ಗಣಾಶ್ರಿತಃ ಕಲಶದ ಮೇಲ್ಭಾಗಾಭರಣ ವಿಷ್ಣುದೇವರೇ ಮಧ್ಯ ಭಾಗಾಭರಣ ಶಿವದೇವರೇ ಮೂಲ ಭಾಗಾಭರಣ ಬ್ರಹ್ಮದೇವರೇ ಸಂಪೂರ್ಣವಾದ ಕಲಶವು ದೇವರನ್ನ ಸಾನ್ನಿಧ್ಯ ನನ್ನ ಉದಯವನ್ನು ಪೂಜೆ ಪುರಸ್ಕಾರ ಮಾಡಿ ಐತ ಪರಿಪೂರ್ಣವಾದ ಫಲವನ್ನು ಕೊಡುವಾಗ ಪೂಜೆ ಅಕೇಲೆ ನಮ್ಮನ್ನು ಬ್ರಹ್ಮಾರ್ಪಣ ನಾಯಕನ ಬಂದಾಗ ಬ್ರಹ್ಮಾರ್ಪಣ ನನಗೆ ಪರಿಪೂರ್ಣ ಪ್ರಸಾದ ಕೊಡು ಆಗ ಸತ್ಯನಾರಾಯಣ ದೇವರ ಪೂಜೆ ಪರಿಪೂರ್ಣ ಆಗೋದಾಗ ಅನ್ನದಾನ ಸತ್ಕರ್ಮ ಆಚರಣೆ ಮಾಡುತ್ತದೆ ನಾಯಕನ ಬಂದಾಗ ಕಲಿಯುಗದ ಮನುಷ್ಯರನ್ನೇ ಏಕ ದಾನವನ್ನು ಕೊಡುವುದರ ಒಳ್ಳೆಯ ತೃಪ್ತಿಪಡಿಸಾಗ ಸಾಧ್ಯತೆ ಉದಾಹರಣೆಗೆ ವ್ಯಕ್ತಿ ಬರಬೇ ಎರಡು ದುಡ್ಡು ದಾನ ದುಡ್ಡು ಬರಬೇಕು ಅಂತ ಹೇಳೋದು ಗೊತ್ತಿಲ್ಲ ನಮ್ಮ ಶಕ್ತಿಯಾನುಸಾರ ಈ ನಮ್ಮ ಎತ್ತುಕೊಳ್ಳಾಯ ಬರಬೇಕೆ ಗೋಡಾಯನಾಥ ಇದೇ ಕೊನೆಯ ನನ್ನ ಪುಣ್ಯರಲ್ಲಿ ಜಾಗ ಬರಬೇಕು ಅಂತ ಕೇಳೋದು ಗೊತ್ತಿಲ್ಲ ಆ ಮೂರಲ್ಲಿ ಇರುಗಡೆ ಬಣ್ಣಗಾಯ ಬರಬೇಕೆ ಜಾಗದಲ್ಲಿ ಉಳ್ಳಡೆ ಕೊನೆಯ ಬರಬೇಕಂತೆ ಅನ್ಕೋತಿರ್ತೀವಿ ನನ್ನ ಬಡವರ ಬಗ್ಗೆ ನಾನು ವ್ಯಕ್ತಿಗಳು ನನಲಾಗೋಡಾವನ್ನು ಬಳಸಣ್ಣ ಬರ್ತೇನೆ ಸಾಕಾಂಡ ತೃಪ್ತಿಯನ್ನು ಬರುವ ಶಬ್ದ ಬರಬೇಕು ಅನ್ನದಾನಕ್ಕೋಸ್ಕರವಾದ ಸತ್ಯನಾರಾಯಣ ಪೂಜೆ ಮಾಡುವಾಗ ಅನ್ನದಾನ ಸಹಿತವಾದ ವಿಶೇಷ ಫಲ ದೇವರು ಕೊಡ್ತಾರೆ ಅದರ ಭಕ್ತಿ ಶ್ರದ್ಧಾ ಪುರಸ್ಸರವಾದ ಶ್ರೀ ಕೊರಗಜ್ಜ ಸೇವಾ ಟ್ರಸ್ಟ್ ಹೈಕೋರ್ಟಿಗೆ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಮಹಿಳಾ ಸೇವಾ ಸಮಿತಿ ಇಲ್ಲಿನ ಆಶ್ರಯಗಳು 28ನೇ ವರ್ಷದ ಸಾರ್ವಜನಿಕವಾದಂತಿನ ಸತ್ಯನಾರಾಯಣ ದೇವರನ್ನ ಪೂಜೆಗೆ ಉದ್ದೇಶವಾದ ನಮ್ಮ ಇನ್ನಿತ ದಿವಸಗಳು ಪ್ರಾತಃ ಕಾಲ ಗಣಪತಿ ಹೋಮ ನವಕ ಪ್ರಧಾನ ಹೋಮ ಅಂತಾನೆ ದೈವಗಳನ್ನ ಸಾನ್ನಿಧ್ಯಗಳು ನಮಕ ಕಲಶಾಭಿಷೇಕ ಮಾತ ನೆರವೇರು ಸಾಧುವುದು ಇತ್ತೆ ಮಾಧ್ಯಾಹ್ನ ಸಮಯಗಾನಕ ಕದಳಿ ಮಂಟಪಗಳು ಸತ್ಯನಾರಾಯಣ ದೇವರನ್ನ ಆ ಕಲಶದ ಬಿಂಬವನ್ನು ಸ್ವಸ್ತಿಕರ ಮಾಡುವುದು ವಿಶೇಷವಾದ ಪುರೋಹಿತರ ನಂತರ ತಿರುವೇಶ್ವರ ಭಟ್ರನ ನೇತೃತ್ವಗಳು ಇದು ಸತ್ಕರ್ಮ ಆಚರಣೆ ಮಾತ ಮಲ್ಪಾಯ ನಂತರ ದೇವರನ್ನ ಕಲ್ಪೋಕ್ತ ಪೂಜೆ ಕಥಾಶ್ರವಣ ಮಾತ
ಸತ್ಯನಾರಾಯಣ ದೇವರ ಪುರ್ಣೋಡು ಸ್ವೀಕಾರ ಮಾಡ್ತದೆ. ನನಗ ದುಂಬು ಕೊರಕುವಂತಿನ ಸತ್ಯನಾರಾಯಣ ದೇವರ ಸನ್ನಿಧಾನ ಮಹಾಪೂಜೆ ಮಂಗಳಾರತಿ ನೈವೇದ್ಯನ ಮಾತು ದೇವರ ಪುರ್ಣೋಡು ಸ್ವೀಕಾರ ಮಾಡ್ತದೆ. ಎಲ್ಲರ ದಿವಸಗಳ ವಾರ್ಷಿಕ ಪೂರ್ವೋತ್ಸವ ಕಾರ್ಯಕ್ರಮ ಅಂಚನೆ ಎಲ್ಲಂಗಿ ದಿನಮಾನಗಳ ಯಕ್ಷಗಾನ ಸೇವೆ ಸಭಾ ಕಾರ್ಯಕ್ರಮ ಇತ್ಯಾದಿ ಮಾತ ಬೇರೆ ಬೇರೆ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ಮಾತ ದೇವರ ದಿನ ಕೈಕ ಪುರ್ಣೋಡು ನೆರವೇರ ಸಾಧುಗಳು ಈ ಒಂದು ಟ್ರಸ್ಟ್ಗೂ ಸೇವಾ ಸಮಿತಿಗೂ ವಿವಿಧ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೆ ಸರ್ವೆಗಳ ಕೂಡ ದೇವರ ಪರಿಪೂರ್ಣ ಪ್ರಸಾದ ಅನುಗ್ರಹವನ್ನು ಪಾದುಕೊಂಡು ನನ್ನ ದುಂಬುಗಳ ಕೂಡ ಭವಿಷ್ಯತ್ ಕಾಲೇ ಈ ಒಂದು ಟ್ರಸ್ಟ್ದಾವರ ಸಮಿತಿದಾವರ ಎಡ್ಡೆ ಸೇವೆ ಸತ್ಕರ್ಮಾಚರಣೆ ಮಲ್ಪನ ಶಿವಗಳೇ ನಮ್ಮಿರಂತಿನ ಮಾತ್ರ ದೈವದೇವರ ಕ್ಷೇತ್ರದ ಆರಾಧ್ಯ ಮೂರ್ತಿಯಾದಂತಿನ ಹೊರಗದ್ದೆಯ ಗುಡಿಗ ದೈವದ ಅಂಜನ ನಮ್ಮಿರಂತಿನ ಮಾತು ಭಕ್ತಿಗಳನ್ನು ಆರಾಧನೆ ಮಾಡ್ತಿರಂತಿನ ಸತ್ಯನಾರಾಯಣ ದೇವರ ಪರಿಪೂರ್ಣವಾಗಿ ನೆರವೇರಿಸಿಕೊಳ್ಳುವುದೇ ನಮ್ಮ ದೇವರ ಸನ್ನಿಧಾನ ಭಕ್ತಿಪೂರ್ವಕವಾದ ಪ್ರಾರ್ಥನೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ಏಕಾಕ್ಷ ಮಂಗಲಂ ಗರುಡಧ್ವಜ ಸರ್ವಮಂಗಲ ದಾತಾರ ರೂಪಾವತಿ ಪರಮೇಶ್ವರ ಗಣೇಶ ಸ್ಕಂದ ಸಂಯುಕ್ತೋ ವಂದೇ ವಾಂಛಿತ ಸಿದ್ಧಯೇತ. ಮಾತೆಲ್ಲ ಕುಳ್ಳಿನಲ್ಪನೆ ಈ ಪತ್ರಾಡ ಸತ್ತಿ ಓಂ ನಮೋ ನಾರಾಯಣಾಯ ನಮಃ ಪಡೆದುಕೊಂಡು ಯಾನ ಪಡೆದೆ ಯಾನ ಪಡಲೆ ಕಡೆ ಇಲ್ಲ ಪಡಲೆ ಕಣ್ಣು ಮುಚ್ಚುದು ಭಕ್ತಿಪೂರ್ವಕವಾದ ಮನಸ್ಸು ಪಡಲೆ. ಓಂ ನಮೋ ನಾರಾಯಣಾಯ ನಮಃ 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 ಓಂ ನಮೋ ನಾರಾಯಣಾಯ ನಮಃ. ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ. ಅಥ ಕರ್ಪೂರ ಮಂಗಳ ನೀರಾಜನಂ ಕರಿಷ್ಯೇ.
ಮಹಿಳಾ ಸೇವಾ ಸಮಿತಿ ಆಶ್ರಯವನ್ನು ಕೆಂಪಲ 28ನೇ ವರ್ಷದ ವರ್ಧಂತಿ ಉತ್ಸವದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ವಿಶೇಷವಾದಂಥ ಸದಸನ್ನಿಧಾನಗಳು ಎಷ್ಟೋ ದುಂಡು ಬಹಳ ಒಂದು ಎಲ್ಲಿಯ ರೀತಿಯಾದಂಥ ಕಲ್ಲನ್ನು ಕಾಣುತ್ತದೆ. ದೇವರ ಸನ್ನಿಧಾನಗಳು 28 ವರ್ಷದಲ್ಲಾಗೈತೆ ನಿತ್ಯ ನಿರಂತರವಾದ ಭಕ್ತಿಪೂರ್ವಕವಾದ ನಡೆದು ಬಂದ ನಂತರ ಈ ಆಶ್ರಯ ಪಡೆದ ಜನರಿಗೆ ಏತು ಬುದ್ಧಿವಂತಿಕೆ ನಾಟಕ ದಯಪಡೆದ ಒಳ್ಳೆಯ ರೀತಿಯಾದಂಥ ಮಹಿಳಾ ಮಂಡಲ, ಯುವಕ ಮಂಡಲ, ಸಾರ್ವಜನಿಕ ಕ್ಷೇತ್ರದ ವತಿಯಿಂದ ಬಹಳ ವಿಜೃಂಭಣಾಪೂರ್ವಕವಾಗಿ ನಡೆದುಕೊಂಡು ಬಂದಿದ್ದಾರೆ. ನಡಪಾದಾರು ಅಲ್ಲಿದ್ದಾಗ ದೇವರ ಎಬ್ಬರು ಕೂಡ ಕೈ ಬಿಡಾಂಗದಿದ್ದರೆ ಕೈ ನಡಪಾದು ಕೈ ನಡಪಾದು ಕೊಟ್ಟಿರುವಂತ ನಮಡ ಆವಣಿ ವಿಶೇಷವಾದ ನಂಬಿಕೆ ಉಂಟು. ಅಲ್ಲಿನ ನೆರೆಯೂರಿನ ಪ್ರಧಾನವಾದಂತಹ ಶ್ರೀ ಪುತ್ತಾರದ ಹೊರಗಜ್ಜನ ಸನ್ನಿಧಾನಗಳು ಭಕ್ತಿಪೂರ್ವಕವಾದ ಪ್ರಾರ್ಥನೆಗೊಂಡು ಒಬ್ಬ ಗ್ರಾಮದಧಿಪತಿಯಾದಂಥ ಶ್ರೀ ಕ್ಷೇತ್ರ ಸ್ವಾಮಿ ಸೋಮನಾಥೇಶ್ವರ ದೇವರ ದಿವ್ಯ ಚರಣಾರವಿಂದಗಳು ಭಕ್ತಿಪೂರ್ವಕವಾದ ಎರಡು ಕೈ ಜೋಡಿಸಾದು ತಲೆ ತಗ್ಗಾದು ನಮ್ಮ ಪಾದ ಮುಟ್ಟುದು ದೇವರ ಸಂಧಾನಗಳು ಪ್ರಾರ್ಥನೆಗಳೊಳಗೆ ದಾಯಿಗಳಿಗ 10 ಸೇರಿದಲ್ಲಿ ಗೊತ್ತು 10 ಜನ ಸೇರದಲ್ಲಿ ಕಾರ್ಯಕ್ರಮ ಏವರೂ ಕೂಡ ಅಸಾಧ್ಯವಾದಂತಹದ್ದು. ಈ ಆಶ್ರಯ ಭಾಗದ ಮಹಿಳಾ ಮಂದಿರ ಸಾರ್ವಜನಿಕ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸಮಿತಿಯ ಸದಸ್ಯರು ಹೆಚ್ಚಿನ ಜನಸಂಖ್ಯೆ ಪಾಲ್ಪಡಿದ ಊರ ಪರಾವೂರದ ಭಕ್ತಾಮಾನಿಗಳು ವಿಶೇಷವಾದಂಥ ಗೌರವಾನ್ವಿತ ಮಾತನ್ನು ಕೂಡ ಭಕ್ತ ಸೇರಲು ಕಾರ್ಯಕ್ರಮ ಪಾಲ್ಪಡಿದ್ದಾರೆ. ಐದು ಪ್ರತ್ಯಕ್ಷ ಯಾ ಪರೋಕ್ಷವಾದ ಸರ್ವ ರೀತಿಯಾದ ಸರ್ವ ಸಹಕಾರ ಕೊಡಲು ಕೂಡ ದೇವರೇ ಅನುಗ್ರಹ ಪ್ರಸಾದ ಸಿದ್ಧಿಗಳು ಪಾಲ್ಗೊಳ್ಳಲು ಅದರ ಈ ಕಾಣದ ಪ್ರತಿಗಳನ್ನು ಕೊಟ್ಟು 28ನೇ ವರ್ಷದ ವರ್ಧಂತಿ ಉತ್ಸವದ ವಿಶೇಷವಾದಂತಹ ಆಚರಣೆ ಸಮಯಗಳು ಸಾಮೂಹಿಕವಾದಂತಹ ಪ್ರಾರ್ಥನೆ ಪುಣ್ಯ ಪುರಸ್ಕರವಾದ ಸರಸ್ವತಿ ದೇವರನ್ನು ಮಹಾನದಿಯನ್ನು ಪೂಜೆ ನಮಸ್ಕಾರ ನೆರವೇರಿಸಿಕೊಂಡು ನವಕ ಪ್ರದಾನ, ನವಕ ಕಲಶ, ನವಕ ಹೋಮಾನಿಗೆ ನಡೆಪಾದುಕೊಂಡು ವಿಶೇಷವಾದಂತೆ ಸತ್ಯನಾರಾಯಣ ದೇವರ ಪೂಜೆನೆ ಕಲ್ಪೋಕ್ತಮಿ ಪ್ರಕಾರವಾದ ಅಷ್ಟೋತ್ತರ ಸಹಸ್ರನಾಮ ಮೂಲಕವಾದ ಪುಷ್ಪಾರ್ಚನೆ ಮೂಲಕವಾದ ದೇವರ ಕಾರ್ಯಕ್ರಮವನ್ನು ಹೊರಗಡೆ ಮಲ್ಪಾಯರು ನಮ್ಮ ದೇವರಲ್ಲಿ ತಪ್ಪು ಮಾಡ್ಕೊಡಾಗುವುದು, ತಪ್ಪು ನಟ್ಟುಡಾಗುವುದು, ದಯಗಳಿಗೆ ಕೈಯುಗಾದ ಬಂದಿದೆ. ಕೈಯುಗದಂತೆ ಪ್ರತ್ಯಕ್ಷವಾಗಿ ದೇವರನ್ನ ತುಂಬ ಯೋಗ ಭಾಗ್ಯಕ್ಕೆ ದಯಗಳಿಗೆ ಕೈಯುಗಾದ ಬಂದಿದೆ. ಕೈಯುಗ ಕಳೆದ 8 ವರ್ಷ ಅಂದ್ರೆ 5,025 ವರ್ಷನೇ ಕಳೆದುಕೊಂಡು ಆಂಡ ಕೈಯುಗಳು ಭಜನೆ, ಪೂಜೆ, ಪುಷ್ಕಾರಾದಿ, ಹೋಮ, ಹವನಗಳು, ಯಾಗ, ಯಜ್ಞಗಳು, ದೇವರ ಸಂಧಾನಗಳು ಆದ್ಯ ಕರ್ತವ್ಯ ನಮ್ಮದಾಗಬಹುದು. ಅದೇ ಅಮೃತರ ಹೆಚ್ಚಿಗಳಿಂದ ಉಗ್ರ ವಿಷಯ ಹಾಕೋದು ಅದರ ಏನು ಭಕ್ತಿಪೂರ್ವಕವಾದ ಐತೆ ಆಡಂಬರದ ಪೂಜೆಗಳು ಪಡೆಯಲು ದೇವರ ಮುಂದೆ ಭಕ್ತಿಪೂರ್ವಕವಾದ ನಮ್ಮ ಕೊಟ್ಟ ಸೇವೆ ದೇವರ ಸಂತೋಷವಾದ ಸ್ವೀಕಾರ ಮಾಡ್ತಾರೆ. ಅದರ ಹೊರಟು ರಾಜಕೀಯ ರಹಿತವಾದಂತಹ ಕ್ಷೇತ್ರಗಳು ಅವರು ಪ್ರತಿಯೊಂದು ಕೂಡ ದೇವರ ಸಂಧಾನ ಅದಕ್ಕೆ ಇಷ್ಟಾರ್ಥ ಪ್ರಕಾರವಾದ ನಮ್ಮ ಅಲ್ಪ ಕಾರ್ಯಕ್ರಮ ಬಹಳ ವಿಶೇಷವಾದಂತಹದ್ದು. ಅದರ ಹೊರಟು 5 ಶ್ರದ್ಧಾಭಕ್ತಿಪೂರ್ವಕವಾದ ಮಲ್ಪಾಯರು ಸತ್ಯನಾರಾಯಣರಿಗೆ ಪೂಜೆಗೆ ಕ್ರಮ ಅಷ್ಟೋತ್ತರ ಸೇವೆ ಅವರು ಪುಷ್ಪಾಂತರ ಸೇವೆ ಅನ್ಕೊಂಡ ಅದು ಏನು ಪ್ರದರ್ಶನ ಪ್ರಮಾಣಕ 100 ಬಗೆಯ ಪ್ರದರ್ಶನ ಇರುತ್ತೆ. ಅದರ ನಮ್ಮ ಪೂರ್ವ ಮಾಡಿದ ನಮ್ಮ ಪೂಜೆ ಅಥವಾ ಲೋಪ ಅಂದಲ್ಲ ಅಂತ್ಯದವರೆಗೂ ಆರಂಭಕಾರರು, ಆರಂಭದ ವಿಜಯಕಾರರು, ಆರಂಭದ ಅಂತ್ಯಭಾವ ದೇವಸ್ಥಾನ ಪ್ರಾರ್ಥನೆಗಳಿಗೆ ನಮ್ಮ ಲೋಪ ಆಡಳಿತ ದೇವಸ್ಥಾನ ತಪ್ಪು ನಟರಿಗೆ ಅಂತ್ಯದವರೆಗೂ ಕಾರಣ ತಪ್ಪಿತರಣ ಕೂಡ 5 ಶಬರ ಪಾಲ್ಗೊಂಡು ಈ ತೋಟವನ್ನು ಮತ್ತೆ ಸೇರಿದೆ. ಆ ಸತ್ಯನಾರಾಯಣ ದೇವರ ಸಂತೋಷವಾದ ವಿಚಾರ ತಂದು 8 ಜನ ಜ್ಯೋತಿನ ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಸಭಾ ಕಾರ್ಯಕ್ರಮ, ಒಬ್ಬ ಹೊರಗಜ್ಜನ ಗೌರವೋತ್ಸವ ಅವರು ವಿಶೇಷವಾದಂತಹ ನಾಟಕ ಅವರು ಮನಸ್ಸಿನ ಮೊದಲ ಜನ ಮಾತಾ ಕೆಲಸಕಾರಿಯಾಗಿ ಕೂಡ ದೇವರ பொருளுடைய நடப்பாது கொடுத்து ದಾರಾಂಡ ಮನಸ್ಸಿನ ವೈ ಮನಸ್ಸು ಲೋಪದೊಳಗೆ ಗುರಿ ಕಷ್ಟ ಕೊಟ್ಟು ಮಾತೆಲ್ಲ ಕೂಡ ಈ ಸತ್ಸಂಗಾನ ವ್ರತ ಸೇರಿದ ನಂತರ 10 ಜೋಟ್ಲಾಂಡ ಒಡಿಯಾಟೆ ಜೋಟ್ ಲೆಕ್ಕ ನಾವು ಮಾತೆ ಕೆಲಸಕಾರಿ ಕೊಟ್ಟು ದೇವತಾ ಸನ್ನಿಧಾನ ವ್ರತ ಪಾಲ್ಪಡೆಯರೆ ಯೋಗ ಭಾಗ್ಯ ಭಗವಂತನ ಅನುಗ್ರಹ ಪ್ರಸಾದ ಬೋಲಾಪಡು ಅದರಾಗ ಒಂದು ವ್ಯಕ್ತಿತ್ವ ಎಟ್ಟುಂಡಾಗ ನಮ್ಮ ఆయన ಪಡೆದ ನೆತೋಪ ವ್ಯಕ್ತಿತ್ವ ಹೇಳಿದ್ರೆ ಈ ಬರ್ಪಡೆ ಹೋಗ್ತಾರೆ ಅದರ ಒಂದು ನಮಗೆ ಸೇವೆ ದೇವರ ಸಂತೋಷ ಸ್ವೀಕಾರ ನೀವು ಮಾತನ್ನು ಕೂಡ
ಪ್ರೀತಿಪೂರ್ವಕವಾದ ಹೇಳಿ ನೆಪ್ಪುಕೊಂಡು ಈ ಕಾರ್ಯಕ್ರಮಕ್ಕೆ ಅವರ ಅಂಜದವರ ಕೇವಲ ಕೂಡ ಹೇಳಲಿಕ್ಕೆ ಸಂತೋಷದ ವ್ಯಕ್ತಪಡಿಸಲು ಸಾಧ್ಯ ಉಂಟು. ಅಂಚೆ ಸಂದರ್ಭದೊಟ್ಟು ಈ ಸಸ್ಯನಾಡುವಂತೆ ಸೇವರಿಗೆ ಸಂತೋಷವಾದ ಸ್ವೀಕಾರ ಉಂಟು. ಧನ ಕರಕ ಪಶು ವಸ್ತು ವಾಹನಾದಿ ಸಕಲ ಸೌಭಾಗ್ಯದ ದೇವರ ಅನುಗ್ರಹಿಸಿಕೊಂಡು ಆ ನಮ್ಮ ಮತ್ತೆ ಸೇವರಿಗೆ ಸತ್ಯನಾರಾಯಣ ದೇವರ ಸಂತೋಷವಾದ ಸ್ವೀಕಾರ ಉಂಟು. ಆ ಸಂತೋಷವಾದ ಪ್ರತಿಫಲದಿಂದ ಪ್ರಸಾದ ಸಮಸ್ತ ಭಕ್ತಾತ್ಮಾರಿ ದೇವರ ಪ್ರಸಾದಗಳು ಅನುಗ್ರಹಿಸಿಕೊಂಡು ನಮ್ಮ ದೇವರ ಸನ್ಮಾನ ಗಂಡ ಕೈಗೊಳಿಸಾಗ ತನ್ನ ತಗ್ಗಾದ ಪ್ರಾರ್ಥನೆ. ಶ್ರೀ ಮಹಾಗಣೇಶ ಪಾದಾರ್ಪಣೆಗೆ ಗೋವಿಂದ ಗೋವಿಂದ. ಸೋಮಾಧೀಶ್ವರ ಪಾದಾರ್ಪಣೆಗೆ ಗೋವಿಂದ ಗೋವಿಂದ. ಸತ್ಯನಾರಾಯಣ ಪಾದಾರ್ಪಣೆಗೆ ಗೋವಿಂದ ಗೋವಿಂದ.